ಎಬಿಪಿ ಗೂಂಡಗಳಿಗೆ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಎಬಿಪಿ ಗೂಂಡಗಳಿಗೆ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಎಬಿಪಿ ಗೂಂಡಗಳಿಗೆ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಎಬಿಪಿ ಗೂಂಡಗಳಿಗೆ, ಸ್ವಂತ ಶಾಲೆಗೆ ಕಲ್ಲು ಬಿಸಾಡಿದ ಎಬಿಪಿ ಗೂಂಡಗಳಿಗೆ ರಕ್ಷಣೆ ನೀಡಿ, ರಕ್ಷಣೆ ನೀಡಿ, ರಾಜ್ಯದಲ್ಲಿ ಏನು ಸಂವಿಧಾನ ಹಕ್ಕನ್ನು, ಸಂವಿಧಾನಾತ್ಮಕವಾಗಿ ನೀಡಿದ ಹಕ್ಕನ್ನು ಇವತ್ತು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಒಂದು ಪದ್ಧತಿಯನ್ನು ವಿರೋಧಿಸುವ ನೆಪದಲ್ಲಿ ರಾಜ್ಯಾದ್ಯಂತ ಕೋಮು ಭಾವನೆಯನ್ನು ಕೆರಳಿಸುವ ಮೂಲಕ ವಿದ್ಯಾರ್ಥಿನಿಯರ ನಡುವೆ, ವಿದ್ಯಾರ್ಥಿಗಳ ನಡುವೆ, ಶಾಲಾ ಕಾಲೇಜುಗಳಲ್ಲಿ ಕೋಮುವಾದದ ವಿಷ ಬೀಜವನ್ನು ಬಿತ್ತತಕ್ಕಂತಹ ಕೆಲಸವನ್ನು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ತಾನು ಕಲಿತಂಥ ಶಿಕ್ಷಣ ಸಂಸ್ಥೆಗೆ, ವಿದ್ಯಾಮಂದಿರಕ್ಕೆ ಕಲ್ಲು ಬಿಸಾಡುವ ಮೂಲಕ ಎಬಿಪಿ ಗೂಂಡಾಗಳು ನಿನ್ನೆ ತಮ್ಮ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಒಂದು ವಿದ್ಯಾರ್ಥಿನಿ ಇವತ್ತು ಪ್ರಧಾನಮಂತ್ರಿಯವರು ಒಂದು ಕಡೆ ಹೇಳ್ತಾರೆ ಬೇಟಿ ಪಢಾವೋ ಬೇಟಿ ಬಚಾವೋ. ಇವತ್ತು ಒಂದು ವಿದ್ಯಾರ್ಥಿನಿ ಶಾಲೆಗೆ, ತನ್ನ ಕಾಲೇಜಿಗೆ ಅಸೈನ್ಮೆಂಟನ್ನು ಕೊಡಲು ಹೋದಂಥ ಸಂದರ್ಭದಲ್ಲಿ ಭಯವನ್ನು ಹುಟ್ಟಿಸುವಂಥ ರೀತಿಯಲ್ಲಿ, ಮಾನಭಂಗ ಮಾಡುವಂಥ ರೀತಿಯಲ್ಲಿ ನಿನ್ನೆ ಎಬಿಪಿ ಗೂಂಡಾಗಳು ಈ ವಿದ್ಯಾರ್ಥಿನಿಗೆ ಮಾಡಿದಂಥ ಅವಮಾನವನ್ನು ಖಂಡಿಸಿ, ಯಾರು ಈ ತಪ್ಪಿತಸ್ಥರಿದ್ದಾರೋ, ಎಬಿಪಿ ಗೂಂಡಾಗಳಿದ್ದಾರಾ, ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು, ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ NSU ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ರಾಜ್ಯದಲ್ಲಿ ಶಾಲೆಗಳಿಗೆ ರಜೆಯನ್ನು ಕೊಟ್ಟಿದ್ದಾರಾ, ಈ ತೆರವಾದ ಕೂಡಲೇ ಉಗ್ರ ರೀತಿಯ ಹೋರಾಟವನ್ನು, ಸಮಾನ ಜಾತ್ಯತೀತ ತತ್ವವನ್ನು ಒಪ್ಪುವಂಥ ವಿದ್ಯಾರ್ಥಿಗಳನ್ನು ಸೇರಿಸಿ ಉಗ್ರ ರೀತಿಯ ಹೋರಾಟವನ್ನು ಕೂಡ ನಾವು ಈ ಜಿಲ್ಲೆಯಲ್ಲಿ ಮಾಡಲಿಕ್ಕಿದ್ದೇವೆ.